ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆರು ಕುಡ್ಲ ಮಹಾನಗರ ಪಾಲಿಕೆದ ಹೊಸ ಮೇಯರ್ ಪಟ್ಟ ಬೊಕ್ಕ ಒತ್ತು ಮೇಯರ್ ಪಟ್ಟಗೂ ಶುಕ್ರವಾರ ನಡತಿನ ಓಟುಡು ಬಿಜೆಪಿ ಸದಸ್ಯರೈನ ಸುಧೀರ್ ಶೆಟ್ಟಿ ಕಣ್ಣೂರು ಬೊಕ್ಕ ಸುನೀತಾ ಸಾಲಿಯನ್ ಗೆದ್ದಿದ್ದೇರು ಇರುವರೆಗಳ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಶಾಸಕರೇ ಡಾಕ್ಟರ್ ಭರತ್ ಶೆಟ್ಟಿ ಎಡ್ಡೆಪ್ಪು ಬೈಕೇರು ಕುಡ್ಲ ಮಹಾನಗರ ಪಾಲಿಕೆದ 24ನೇ ಸಾಲಿಗೆ ಸುಧೀರ್ ಶೆಟ್ಟಿ ಕಣ್ಣೂರು ಮೇಯರ್ ಆತೀರು ಸುನೀತಾ ಸಾಲಿಯನ್ ಒತ್ತು ಮೇಯರ್ ಆತೀರು ಪಾಲಿಕೆದ ಮಂಗಳ ಸಭಾಂಗಣಗಳು ಶುಕ್ರವಾರ ಮೇಯರ್ ಒತ್ತು ಮೇಯರ್ ಓಟು ಅಟ್ಟಣೆ ಆದಿತ್ತಿದೆ ಬಿಜೆಪಿ ಸದಸ್ಯರು ಸುಧೀರ್ ಶೆಟ್ಟಿ ಬೊಕ್ಕ ಸುನೀತಾ ಸಾಲಿಯನ್ ನಾಮಪತ್ರ ಕೊಡ್ದಿತ್ತೇರು ಎದುರು ಪಕ್ಷ ಕಾಂಗ್ರೆಸ್ ಹಿಡಿದ ಸದಸ್ಯರನ್ನು ಓಟು ಗುಂತಾದಿತ್ತೇರು ಮೈಸೂರು ವಿಭಾಗದ ಪ್ರಾದೇಶಿಕ ಕಮಿಷನರ್ ಓಟು ನಡಪಾದ ಕುರಿಯರು ಬಿಜೆಪಿದ ವಾಯ್ದೆಡು ಒಂದು 4ನೇ ಸಾಲದ ಓಟು ಆದಿತ್ತಂಡು ಪಾಲಿಕೆದ ಅಜ್ಪ ಸೀಟಡು ಬಿಜೆಪಿ 44 ಕಾಂಗ್ರೆಸ್ 14 ಎಸ್ಡಿಪಿಐಗೆ 2 ಸ್ಥಾನ ಉಂಡು ಓಟುಡು ನಿಘಂಟದಂಚ ಬಿಜೆಪಿ ಸದಸ್ಯರು ಗೆಂದಿರು 3ನೇ ಸಾಲಿಗೆ ಜಯನಂದ ಅಂಚನ್ ಬೊಕ್ಕ ಪೂರ್ಣಿಮಾ ಮೇಯರ್ ಬೊಕ್ಕ ಒತ್ತು ಮೇಯರ್ ಆದಿತ್ತಿರು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಓಟುದ ಪೊರ್ತುಡಿತದು ಗೆಂದನ ಇರುವಿರಗಳ ಎಡ್ಡೆಪ್ಪ ಬೈಕಿರು ಪಕ್ಷದ ಹಿರಿಯ ನಾಯಕರಿಗೆ ಸೊಲ್ಮೆ ಸಂದಾದು ಹೊಸ ಮೇಯರ್ ಸುಧೀರ್ ಶೆಟ್ಟಿ ಪಾತಿರ್ದು ಪಾಲಿಕೆಡ್ ಮಾತ ರೀತಿದ ಅಭಿವೃದ್ಧಿ ಕೆಲಸ ಮಲ್ಪೆ ಪಾಲಿಕೆದ ಮಾತ ಸದಸ್ಯರನ್ನ ಬೇರಿಸಾಯಡು ಎಡ್ಡೆ ರೀತಿದ ಆಡಳಿತ ನಡಪಾವಂದು ಭರವಸೆ ಕುರಿಯರು ವಾರ್ಡ್ ನಂಬರ್ 1ರಿಂದ ಹಿಡಿದು ವಾರ್ಡ್ ನಂಬರ್ 60ರ ತನಕ ಪ್ರತಿಯೊಂದು ವಾರ್ಡಿನ ಸಂಪರ್ಕ ಇದೆ. ಪ್ರತಿಯೊಂದು ಆ ವಾರ್ಡಿನಲ್ಲಿ ಹೇಗೆಲ್ಲ ಕೆಲಸ ಆಗಬೇಕೆಂಬಂತಹ ಒಂದು ಕಾಳಜಿ ಕೂಡ ನನ್ನಲ್ಲಿ ಖಂಡಿತವಾಗಿಯೂ ಕೂಡ ಇದೆ. ಹಾಗಾಗಿ ನನ್ನ ಸಹೋದರಿಯಾಗಿರತಕ್ಕಂಥ ಉಪಮೇಯರ್ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಮುಂದಿನ 4 ಸ್ಥಾಯಿ ಸಮಿತಿಯ ಅಧ್ಯಕ್ಷರಿರ್ಬೋದು, ಹಾಗೆ ನಮ್ಮ ಹಿರಿಯ ಸದಸ್ಯರಿರ್ಬೋದು, ಪ್ರತಿಪಕ್ಷದ ಸದಸ್ಯರಿರ್ಬೋದು, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಮಂಗಳೂರನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಮಹಾನಗರ ಪಾಲಿಕೆಯಾಗಿ ರೂಪಿಸುವಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಯಾಚಿಸುತ್ತಾ ಆರೋಗ್ಯ, ಸ್ವಚ್ಛತೆ, ಅದರ ಜೊತೆಗೆ ಕುಡಿಯುವ ನೀರಿರುವುದು, ಜನರ ಮೂಲಭೂತವಾದಂತಹ ಏನು ಸೌಕರ್ಯ ಇರುವುದು, ಅದಕ್ಕೆ ಆದ್ಯತೆಯನ್ನು ಕೊಡುವುದರ ಮುಖಾಂತರ ತುಳುನಾಡದ ಮಾತ ಕ್ರಿಸ್ತಂದಕ್ಲು ಶುಕ್ರವಾರ ಕನ್ಯಾ ಮರಿಯಮ್ಮನ ಜನ್ಮದಿನಾಚರಣೆ ಕುರಲ್ ಪರ್ವ ಆಚರಣೆ ಮಾಡ್ತಾರೆ. ಬಂಟ್ವಾಳ ತಾಲೂಕು ಪಿರುವಾಯಿ ಮುಚ್ಚಿರಪದವುದ ಫಾತಿಮಾ ಮಾತಿನ ಇಂಗ್ರೇಜಿಡು ಬಲಿಪೂಜೆ ಕುರಲ್ ಪೂಜೆ ನಡಪಾದ ಭಕ್ತರಿಗೆ ಕುರಲ್ ಪಟ್ಟೇರು. ತುಳುನಾಡು ಕುರಲ್ಗೆ ಪೂಜೆ ಮಲ್ತದು ಇಲ್ಲಿ ದಿಂಜಾದು ಕುರಲ್ ಕಟ್ಟುನ ಪುದ್ವರ್ ಉಣ್ಪುನ ಇಂಚ ಎಡ್ಡೆ ಸಂಪ್ರದಾಯದ ಆಚರಣೆ ಇತ್ತು ನಂಜನೆ ತುಳುನಾಡ ಕ್ರಿಸ್ತಂದಕ್ಲು ಅವೇ ರೀತಿಡು ಯೇಸು ಕ್ರಿಸ್ತ ಸ್ವಾಮಿನ ಅಪ್ಪೆ ಕನ್ಯಾ ಮರಿಯಮ್ಮ ಪುಟ್ಟಣ ದಿನನು ಆಚರಣೆ ಮಲ್ಪೇರು. ಕನ್ಯಾ ಮರಿಯಮ್ಮ ಜನ್ಮದಿನಾಚರಣೆಯನ್ನು ತುಳು ಜನಕ್ಲು ಕುರಲ್ ಪರ್ಬ ಅಂದು ಕ್ರಿಸ್ತಂದಕ್ಲು ಮುಂತಿ ಫಸ್ಟ್ ಅಂತ ಪನ್ಪೇರು. ಶುಕ್ರವಾರ ಕುರಲ್ ಪರ್ಬದ ದಿನ ಆದಿತ್ತದು ಬಂಟ್ವಾಳ ತಾಲೂಕುದ ಪಿರುವಾಯಿ ಮುಚ್ಚಿರ ಪದವು ಫಾತಿಮಾ ಮಾತಿನ ಇಂಗ್ರೇಜಿಡು ಭಾರಿ ಗೌಜಿಡು ಆಚರಣೆ ಮಲ್ತೇರು. ಕಾಂಡೆ ಬಲಿ ಪೂಜೆಡ್ದುಂಬು ಮೇರಿ ಅಪ್ಪೆಗೆ ಜೋಕುಲು ಒಟ್ಟು ಸೇರಿದು ಕೆಥಾಲಿಕರು ಪುರ್ಪುಲಿನ ಅರ್ಪಣೆ ಮಲ್ತೇರು. ಧರ್ಮಗುರು ಸೈಮನ್ ಡಿಸೋಜ ದುಂಬಾಳ್ತೇಡು ಬಲಿ ಪೂಜೆ ನಡತಂಡು. ಪ್ರವಚನದ ಪುರ್ತುಡು ಅಮ್ಮ ಪಂತನ ಐನ್ ಕಲುತ ನಿಜವಾಯಿನ ದರ್ಶನ ಮಲ್ಪಾಯಿನ ಧರ್ಮಗುರುಕುಲು ಮೇರಿ ಅಪ್ಪೆ ಲೋಕತುವಿನ ಶ್ರೇಷ್ಠ ಅಪ್ಪೆ ಆದಿತ್ತು ಅರಣ ಆದರ್ಶ ಎಡ್ಡೆ ಗುಣ ಬದುಕಿಡು ನಮ ಸೇರ್ಸವ ನಡತನೆಂದು ಪಂಡೇರು. ಬಲಿ ಪೂಜೆಡ್ದು ಬೊಕ್ಕ ಭಕ್ತರಿಗೆ ಕುರಲ್ ಪಟ್ಟೀರು. ಕುರಲ್ದ ಒಟ್ಟುಗೂ ಕರಂಬು ಪಟ್ಟುನಲ ಉಂಡು. ಮಧ್ಯಾಹ್ನ ಮಾತ ಕ್ರಿಸ್ತಂದಕ್ಲಿಗೆ ಪರ್ಬದ ವನಸು ತುಳು ಜನಕ್ಲು ಬಾರ ತೊಲ್ಲುದು ಅರಿ ಮಲ್ತದು ಪರ ಅರಿತ ನುಪ್ಪುಗು ಪಾಡ್ದು ಪುದ್ವರ್ ಉಣ್ಪುನಂಚ ಕ್ರಿಸ್ತಂದಕ್ಲು ಕುರಲ್ದ ಪೊಸ ಬಾರನ ತೊಲ್ಲುದು ಪೊಡಿ ಮಲ್ತದು ಪೇರಿಗೆ ಪಾಡ್ದು ಪರ್ಪುನ ಕಟ್ಟು ದೀವಂದೇರು. ಒಡಿಪುದ ಶ್ರೀಕೃಷ್ಣ ಮಠಟು ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಭಾರಿ ಸಂಭ್ರಮ ನಡೆಸುತ್ತಿದೆ. ಅಷ್ಟಮಿದ ಮನದಲ್ಲಿ ನಡಪನ ಶ್ರೀಕೃಷ್ಣ ಲೀಲೋತ್ಸವ ವಿಟ್ಲಪಿಂಡಿ ಪಂಪನ ಪುದರಡು ಲೋಕಪುಗಾರ್ತೆ ಪಡೆತಂಡು ಗುರುವಾರ ವಿಟ್ಲಪಿಂಡಿ ಉಚ್ಚೇದ ಮಿನದನ ನಡತಂಡು. ಒಡಿಪುದ ಶ್ರೀಕೃಷ್ಣ ಮಠಟು ವರ್ಷಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಭಾರಿ ಸಂಭ್ರಮೋಡು ನಡೆಸುತ್ತಿದೆ. ಅಷ್ಟಮಿದ ಮನದಲ್ಲಿ ನಡಪುನ ಶ್ರೀಕೃಷ್ಣ ಲೀಲೋತ್ಸವ ವಿಟ್ಲಪಿಂಡಿ ಪಂಪನ ಪುದರಡು ಲೋಕಪುಗಾರ್ತೆ ಪಡೆತಂಡು
ಗುರುವಾರ ಮಧ್ಯಾಹ್ನದ ಬುಕ್ಕ ಶ್ರೀಕೃಷ್ಣ ಮಠದ ಉಲ್ಲ ಹಿಡಿದು ಪರ್ಯಾಯ ಶ್ರೀ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಪೂಜೆ ಮಲ್ತಿನ ಶ್ರೀಕೃಷ್ಣನ ಮಣ್ಣದ ಮೂರ್ತಿನ ಬಂಗಾರದ ಪಲ್ಲೆಂಕಿಡು ಮೆರವಣಿಗೆಡು ಕನತದು ಕೃಷ್ಣ ಮಠದ ಮುಖ್ಯ ಬಾಕಿಲ್ದ ಎದುರು ಪೂತ ಸಿಂಗಾರ ಆಯ್ನ ಬಂಗಾರದ ತೇರಿಡಿದು ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಆರತಿ ಪತ್ತೀರು ಮಠದ ಎದುರು ಕೃಷ್ಣ ಮಠದ ಕೈಕಂಜರಿನ ತೂವನ್ನ ಗೊಲ್ಲೆರು ಕೊಜಪದ ರಡ್ಡು ಕುಜಿಲಿ ದರ್ತನ ಬೆರಿಕೆ ಮೆರವಣಿಗೆ ಶುರುವಾಂಡು ಎದುರುಗೂ ನವರತ್ನರ ತೊಟ್ಟು ಶ್ರೀ ಅನಂತೇಶ್ವರಿ ಬೊಕ ಶ್ರೀ ಚಂದ್ರಮೌಳೀಶ್ವರ ದೇವೇರ್ನ ಮೂರ್ತಿ ಬೊಕ ಬಂಗಾರದ ರತೊಟ್ಟು ಕೃಷ್ಣನ ಮಣ್ಣದ ಮೂರ್ತಿ ರಥಬೀದಿಡು ಮೆರವಣಿಗೆಡು ಸಾಗುನೆನು ತೂಪುನವೇ ಕಣ್ಣಿಗೆ ಒಂಜಿ ವಿಶೇಷ ಪೊರ್ಲು ಊರ ಪರ ಊರ ದೇಶ ಪಿದಯ ದೇಶದ ಭಾರಿ ಜನ ಬತ್ತದು ಒಡಿಪೊಡು ಸೇರ್ದಿತ್ತೇರು ರಥಬೀದಿಡು ಭಾರಿ ಎತ್ತರಡು ಕಟ್ಟದ್ನ ಕೊಜಪುದ ಕುಜಿಲಿನು ಗೊಲ್ಲೆರು ಸಾಸ ಮಲ್ತದು ದರ್ತೊಂದು ಮೆರವಣಿಗೆ ಸಾಗಂಡು ಚೆಂಡೆ ವಾದ್ಯ ಮೇಳದ ಒಟ್ಟುಗು ಪಿಲಿ ಏಸದಕ್ಲು ತಟ್ಟಿರಾಯನ ವೇಷ ಕಂಸನ ವೇಷದಕ್ಲು ಗುಮ್ಮನೋಯ್ತೇರು ಅನಂತೇಶ್ವರ ದೇವಸ್ಥಾನದ ಬಲತ ಮೇಟ್ ಕಟ್ಟದ್ನ ವೇದಿಕೆಡು ಪರ್ಯಾಯ ಕೃಷ್ಣಾಪುರ ಬೊಕ್ಕ ಕಾಣಿಯೂರು ಸ್ವಾಮೀಜಿ ಅಂಚನೆ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿಯರು ಭಕ್ತರಿಗೆ ಉಂಡೆ ಚಕ್ಕುಲಿ ಲಾಡು ಫಲವಸ್ತುಲಿನ ಪಟ್ಟೀರು ಮೆರವಣಿಗೆದ ಅಕೇರ್ಗೆ ಕೃಷ್ಣನ ಮಣ್ಣದ ಮೂರ್ತಿನ ಮದ್ವಕ್ಕೆದುಟು ನೀರ್ಗೆ ಬುಡಿಯರು ಪುರಂದರ ವಿಠಲನ ಲೋಚನಾಗ್ರದಲ್ಲಿ ಕೂಡ ಆ ಗೋಪಾಲಕೃಷ್ಣ ಅಂತಲೇ ಹೇಳಲ್ಲ, ಕಲ್ಲಲ್ಲ, ಶಾಲಗ್ರಾಮ ಬರೀ ಶಿಲೆ ಮಾತ್ರನೇ ಮಾಡಿಕೊಂಡು ಈಶ್ವರ ದೇವರ ಪ್ರತಿಮೆಗಳನ್ನು ಉತ್ಸವದಿಂದ ಕೆಳಗಿರ್ತಕ್ಕಂಥ ನೋಡಿ ತಿಳಿದು ಪುನಃ ಬರ್ತದೆ ಗೊತ್ತಿಲ್ಲ. ಮಠದಲ್ಲಿ ಪಾದರು ನರಸಿಂಹಾರಾಧಕರು ಅವಂತ ಯತಿಗಳು ಕೃಷ್ಣನಗಳು ಮಕ್ಕಳೆಲ್ಲ ಕಾಯ್ತಿದ್ದಾರೆ. ಕೃಷ್ಣನ ಇಷ್ಟು ದಿನ ಪೂಜೆ ಕೃಷ್ಣ ಹೇಗೆ ನೇರ ಪ್ರಸಾರದಲ್ಲಿ ಕರೆಂಟ್ ಪರ್ಪುನ ನೀರು ಮಾರ್ಗ ಶಾಂತಿದ ವಾತಾವರಣ ಕ್ಷೇತ್ರದ ಅಭಿವೃದ್ಧಿಗೆ ಹೊಂದುಂಡು ಈ ಮೂಲ ಸೌಕರ್ಯ 30 ವರ್ಷಗೂ ಬೋಡಾಯಿನ ಯೋಜನೆಯಲ್ಲಿ ತಯಾರು ಮಲ್ಪಿನ ನಿರ್ಧಾರ ಮಲ್ತದೆ ಎಂದು ಕುಡ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಬೊಕ ರಾಜ್ಯ ವಿಧಾನಸಭೆ ಸಭಾ ಕಾರ್ಯರು ಯುಟಿ ಖಾದರ್ ಕುಡ್ಲಾಡು ತೆರಿಪಾದೇರು. ಕುಡ್ಲ ವಿಧಾನಸಭಾ ಕ್ಷೇತ್ರ ಉಳ್ಳಾರದ ಶಾಸಕರು ಬೊಕ ರಾಜ್ಯ ವಿಧಾನಸಭೆ ಸಭಾ ಕಾರ್ಯರು ಯುಟಿ ಖಾದರ್ ಶುಕ್ರವಾರ ಕುಡ್ಲಾಡು ಸುದ್ದಿ ಕೊಟ್ಟು ಪಾತಿರದು. ಕುಡ್ಲ ಕ್ಷೇತ್ರನು ಮಾದರಿ ಕ್ಷೇತ್ರ ಅದು ಕಟ್ಟಿರೆ ದೂರದರ್ಶಿತ್ವದ ಕಾರ್ಯ ಯೋಜನೆ ದಿವೊಂದ ಅಂದು ಪಂಡಿರು. ಇತ್ತ ಒಂಜಿ ಪ್ರದೇಶ ಅಭಿವೃದ್ಧಿ ಅವಡನಾಂಡ ಕರೆಂಟ್ ಪರ್ಪುನ ನೀರು ಮಾರ್ಗ ಶಾಂತಿದ ವಾತಾವರಣ ಕ್ಷೇತ್ರದ ಅಭಿವೃದ್ಧಿಗೆ ಹೊಂದುಂಡು ಈ ಮೂಲ ಸೌಕರ್ಯ 30 ವರ್ಷಗೂ ಬೋಡಾಯಿನ ಯೋಜನೆಯನ್ನು ತಯಾರು ಮಲ್ಪಿನ ನಿರ್ಧಾರ ಮಲ್ತದೆ ಎಂದು ಖಾದರ್ ಪಂಡಿರು. ಕರೆಂಟ್ ಸಬ್ ಸ್ಟೇಷನ್ ಎಂಕ್ಲು ಸಬ್ ಡಿವಿಷನ್ ಆದ ಅಪ್ಗ್ರೇಡ್ ಮಲ್ಪಿರಲ್ಲ ಅವಲೇ 110 kV ಕೆಪಾಸಿಟಿ
ಮಲ್ಲಮಠದ ಪವರ್ ಸ್ಟೇಷನ್ ಮಲ್ಪೆರೆ ತೊಕ್ಕೊಟ್ಟುಗೂ ಸಂಬಂಧಪಟ್ಟದು ರೂಪ ಕೊಡ್ತುಂಡು ನನೊಂಜಿ ಸಬ್ ಸ್ಟೇಷನ್ ಕೋಣಾಜಡಿ ಇತ್ತದು ಐಲ್ನ ಐತ ಕರೆಂಟ್ ಸಾಮರ್ಥ್ಯವನ್ನು ಹೆಚ್ಚು ಮಲ್ಪೆರೆ ಉಳ್ಳ ಅಂದ ಆರು ಪಂಡೇರು ಆಡಳಿತಾತ್ಮಕ ವಿಚಾರಗೂ ಸಂಬಂಧಪಟ್ಟದು ಮೂಜಿ ಸೆಕ್ಷನ್ ಆಫೀಸಿನ ಇಂಕ್ಲು ಶುರು ಮಲ್ಪೆರೆ ಇತ್ತದು ಎನ್ನ ಕ್ಷೇತ್ರಡು ಒವ್ವೇ ಸಮಸ್ಯೆ ಉಂಡಾವಂದಂಚ ಭವಿಷ್ಯದ ಆಲೋಚನೆಯನ್ನು ದುಂಬುದಿ ಒಂದು ಕಾರ್ಯಯೋಜನೆ ತಯಾರು ಮಾಡ್ತದೆ ಪರ್ಪುನ ನೀರ್ಗೆ ಸಂಬಂಧಪಟ್ಟ ನಂಚ 24 ಗಂಟೆ ನೀರು ಒದಗಾಯರೆ ಸಜ್ಜಿ ಪಡೆದು ವ್ಯವಸ್ಥೆ ಮಲ್ತದನ್ನೊಂದು ಯುಟಿ ಖಾದರ್ ಪಂಡೇರು. ಮಂಗಳೂರು ಉಲ್ಲಾರ ವಿಧಾನಸಭಾ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವಾಗಿ ಮಾತ್ರವಲ್ಲ, ಭವಿಷ್ಯದ 30 ಅಥವಾ 40 ವರ್ಷಕ್ಕೆ ಬೇಕಾಗುವಂಥ ಮೂಲಭೂತ ಸೌಕರ್ಯ ಏನಿದೆಯಾ ಅದನ್ನು ಆಲೋಚಿಸಿ ದೂರದರ್ಶನದ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ನಾನೀಗ ತೀರ್ಮಾನ ಮಾಡಿ ಕೆಲವೊಂದು ಕಾರ್ಯಯೋಜನೆ ಹಮ್ಮಿಕೊಂಡಿದ್ದೇವೆ. ಇವತ್ತು ಒಂದು ಪ್ರದೇಶ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಅದರ ಒಂದು ಫೌಂಡೇಶನ್ ಬುನಾದಿ ಯಾವುದಂತ ಹೇಳಿದರೆ ಒಂದು ಪವರ್ ಎಲೆಕ್ಟ್ರಿಸಿಟಿ, ಎರಡನೇದು ಕುಡಿಯೋ ನೀರು, ಮೂರನೇದು ರಸ್ತೆ, ನಾಲ್ಕನೇದೊಂದು ಶಾಂತಿಯುತವಾದ ವಾತಾವರಣ. ಇದು ಪ್ರಮುಖವಾದ ಇವತ್ತು 4 ಪಿಲ್ಲರ್ಗಳು, 4 ಕಂಬ, ಒಂದು ಕ್ಷೇತ್ರದ ಅಭಿವೃದ್ಧಿಯ 4 ಪಿಲ್ಲರ್ ಆಗಿ ಇವತ್ತು ನಿಂತಿದೆ. ಇದಕ್ಕೆ ಈ ಒಂದು ಮೂಲಭೂತ ಸೌಕರ್ಯ ಅದು ಬರೀ 5 ವರ್ಷಕ್ಕೆ 10 ವರ್ಷಕ್ಕಂತಲ್ಲ, ಭವಿಷ್ಯ 30 ವರ್ಷಕ್ಕೂ ಬೇಕಾಗುವಂತಹ ಆ ಸಂದರ್ಭದಲ್ಲಿ ಆ ಜನಸಂಖ್ಯೆ, ಆ ಕಟ್ಟಡಗಳು ಜನರಿಗೆ ಬೇಕಾಗುವಂತಹ ವ್ಯವಸ್ಥೆಗಳು ಏನಿದೆಯಾ ಅದನ್ನು ಆಲೋಚಿಸಿಯೇ ಇವತ್ತು ನಾವೊಂದು ಕಾರ್ಯಸೂಚಿಯನ್ನು ಇವತ್ತು ರೋಡ್ ಮ್ಯಾಪನ್ನು ನಮ್ಮ ಕ್ಷೇತ್ರಕ್ಕೆ ನಾವು ಮಾಡಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ಇವತ್ತು ಮೊದಲ ಆದ್ಯತೆ ಇವತ್ತು ನಾವು ವಿದ್ಯುತ್ ಶಕ್ತಿಗೆ ಇವತ್ತು ಕೊಡುವಂಥದ್ದು, ಪವರ್. ಯಾಕಂತ ಹೇಳಿದರೆ ಇಡೀ ನಮ್ಮ ಡೆವಲಪ್ಮೆಂಟ್ ಇದು ಮತ್ತು ಮನುಷ್ಯರ ಜೀವನಕ್ಕೆ ಸಂಬಂಧಪಟ್ಟದ್ದು ಮತ್ತು ಆರ್ಥಿಕದ ವ್ಯವಸ್ಥೆಗೆ ಒಂದು ಪ್ರದೇಶದಲ್ಲಿ ಇವತ್ತು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಒಂದು ವ್ಯವಸ್ಥೆ ಬರಬೇಕಾದ್ರೆ ಅದು ಪವರ್ ಮುಖ್ಯವಾಗಿರ್ತದೆ. ಪವರ್ ಕರೆಂಟ್ ಇಲ್ಲದಿದ್ದರೆ ಯಾವುದು ಕೂಡ ಏನು ಕೂಡ ಪ್ರಯೋಜನ ಇಲ್ಲ. ಅದ್ರ ವರ್ಷ ನಮ್ಮ ಇದು ಸಬ್ಸ್ಟೇಷನ್ ಇದೆ, ಈಗ ಬರೀ ಉಲ್ಲಾಲ್ ತೊಕ್ಕೋಟು ಸಬ್ಸ್ಟೇಷನ್ ಇದೆ. ಆ ಸಬ್ಸ್ಟೇಷನನ್ನು ಅಪ್ಗ್ರೇಡ್ ಮಾಡಿ ಸಬ್ ಡಿವಿಷನ್ನಾಗಿ ಮಾಡೋದು ಮತ್ತು ಅಲ್ಲೇ 110 kV ಒಂದು ಪ್ರಪೋಸಲ್ ಈಗಲೇ ಫೈನಲ್ ಹಂತದಲ್ಲಿದೆ. 110 kV ಅದರ ಕೆಪಾಸಿಟಿ ಇನ್ಕ್ಲೂಡ್ ಮಾಡಿ 110 kV ಇದಕ್ಕೆ ದೊಡ್ಡ ಮಟ್ಟದ ಒಂದು ಅಲ್ಲಿ ಪವರ್ ಸ್ಟೇಷನ್ ಆಗಿ ಮಾಡಲಿಕ್ಕೆ ಈಗಾಗಲೇ ಫೈನಲ್ ಸ್ಟೇಜ್ನಲ್ಲಿ ಇವತ್ತಿದೆ. ಅದರ ಜೊತೆಯಲ್ಲಿ ಒಂದು ಸಬ್ಸ್ಟೇಷನನ್ನು ಕೋಟೆಕಾರ್ ಪ್ರದೇಶದಲ್ಲಿ 3 ಕೇಂದ್ರ ಆಗ್ತದೆ ನಮಗೆ, 3 ಸೆಂಟರ್ಸ್. ಮಾನವತಾವಾದಿ ಅದು ನಮ್ಮ ದೇವೇರ್ನ ಸೇವೆ ಮಲ್ಪಡು ಅಪಗ ದೇವೇರು ಮೆಚ್ಚುವೇರಿಂದ ಕರಾವಳಿ ಸಮೂಹ ಶಿಕ್ಷಣ ಸಂಸ್ಥೆನ ಗುರುಕಾರ್ಯರು ಎಸ್ ಗಣೇಶ್ ರಾವ್ ಪಂತೇರು ಅತ್ತವರ ಮಸರೂಡಿಕೆ ಉಚ್ಚಯದ ಸಭಾಲಿಸಿಡು 6 ಗುರುಕಾರ್ಮೆ ವಹಿಸಿದ್ದೇರು. ಕುಡ್ಲ ಅತ್ತಾವರದ ಸಾರ್ವಜನಿಕ ಶ್ರೀಕೃಷ್ಣ ಜಯಂತ್ಯುತ್ಸವ ಸಮಿತಿದ 114ನೇ ವರ್ಷದ ಮಸರೂಡಿಕೆ ಉಚ್ಚಯದ ಲೆಕ್ಕೊಡು ಸಭಾಲೀಸ ಅಟ್ಟಣೆ ಮಲ್ದಿದ್ದೇರು. ಸಮಿತಿದ ಒತ್ತು ಗುರುಕಾರ್ಯರು ಚಂದ್ರನಾಥ ಅತ್ತಾವರ ಬೆನ್ನೀರು ಸೇರಿನಂಚ ಸರ್ವೇರೆಲ್ಲ ಎದುಕೊಂಡಿರು. ಸಮಿತಿದ ಗುರುಕಾರ್ಯರು ದುಂಬುದ ಮಹಾನಗರ ಪಾಲಿಕೆ ಸದಸ್ಯರು ಎ ಸುರೇಶ್ ಬಾಬು ಸುರೂತ ಪಾತ್ರ ಪಂಡದು ಸಮಿತಿ ಪುಟ್ಟದು 114 ವರ್ಷಗೂ ಅಜದೀನ ಬಗೆಟ್ ತೆರಿಪಾಯರು. ಕರಾವಳಿ ಶಿಕ್ಷಣ ಸಮೂಹ ಸಂಸ್ಥೆನ ಗುರುಕಾರ್ಯರು ಎಸ್ ಗಣೇಶ್ ರಾವ್ ಗುರುಕಾರ್ಮೆಡ್ ನಡತಿನ ಸಭಾಲೇಸಿಡು ಎಜೆ ಮೆಡಿಕಲ್ ಕಾಲೇಜಿದ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಕಿಶನ್ ರಾವ್ ಬಾಳಿಲ ಬೊಕ ಮಹಾನಗರ ಪಾಲಿಕೆ ಸದಸ್ಯರು ಎಸಿ ವಿನಯರಾಜ್ ಪಾತಿರ್ದು 114 ವರ್ಷ ಸಾಗದ ಬತ್ತಿನ ಸಮಿತಿಗೆ ಎಡ್ಡೆಪ್ಪು ಬಯಕೇರು. ಬೇತೆ ಬೇತೆ ಗೊಬ್ಬುಲೆಡು ಗೆಂದನಕ್ಲೆಗ್ ಸಿರಿಕೃಷ್ಣ ವೇಷ ಬೊಕ್ಕ ನೃತ್ಯ ಅಭಿನಯ ಪಂತಡು ಗೆಂದನಕ್ಲೆಗ್ ಇನಾಮರೇನು ಬಿನ್ನಿರು ಪಟ್ಟಿರು. ಎಸ್ ಗಣೇಶ್ ರಾವ್ ಗುರ್ಕಾರ್ಮಿದ ಪಾತ್ರ ಪಂಡದು ದೇವೇರ್ನ ರೂಪವಾದ ಈ ಪೊಡಿ ಜೋಕ್ಲು ನಮ್ಮೆದುರು ಬರ್ಪುನೆಂತು ಏರೆ ಭಾರಿ ಖುಷಿ ಆಪಡು. ಹಿಂದೂ ಕ್ರೈಸ್ತ ಮುಸ್ಲಿಂ ಪನ್ಪುನ ಭೇದದಂತೆ ಈ ಉತ್ಸವ ಆಚರಣೆ ಮಲ್ತೊಂದುಲ್ಲ. ಮಾನವತಾವಾದಿ ಆದು ನಮ್ಮ ದೇವೇರ್ನ ಸೇವೆ ಮಲ್ಪೊಡು ಅಪಗ ದೇವೇರು ಮೆಚ್ಚುವೆರೆಂದು ಆರಪಂಡೇರು. ಉದ್ಯಮಿ ಆರೂರು ಪ್ರಶಾಂತ್ ರಾವ್, ಕಣ್ಣೂರು ಅಯ್ಯಪ್ಪ ಸ್ವಾಮಿ ಮಂದಿರದ ಗುರುಕಾರ್ಯರು ಉಮೇಶ್ ಸಾಲ್ಯಾನ್, ಸಮಿತಿದ ಕಾರ್ಯಾಂತ್ಯರು ಶರತ್ ಕುಮಾರ್ ಅತ್ತಾವರ, ಪಣವಾಧಿಕಾರಿ ರವಿ ಸುವರ್ಣ, ಕಾರ್ಯಾಂತ್ಯರು ಸುನಿಲ್ ಕುಮಾರ್, ಸಮಿತಿದ ಡಾಕ್ಟರ್ ನಿತಿನ್ ಸುವರ್ಣ, ಡಾಕ್ಟರ್ ರಿತಿನ್ ಸುವರ್ಣ ಪಾಲ್ದೆ ತೊಂಡೇರು. ಆ ತಾಯಿಗೆ ತೃಪ್ತ ಭಾವನೆಯನ್ನು ಕೊಡಲಿಕ್ಕೆ ಕೃಷ್ಣ ಅನೇಕ ಆಟಗಳನ್ನು ಆಡ್ತಾನೆ. ಅದರೊಟ್ಟಿಗೆ
ಮಗುವಿಗೆ ಅಷ್ಟು ಸಣ್ಣ ಪ್ರಾಯದಲ್ಲಿ ತನ್ನ ದೈವಿ ಸ್ವರೂಪದ ಮುಖಾಂತರ ದುಷ್ಟ ನಿಗ್ರಹವನ್ನು ಮಾಡ್ತಾನೆ. ಈಗ ಪುಟಾಣಿಗಳು ವೇದಿಕೆಗೆ ಬರುವಾಗ ಯಾರ ಮಕ್ಕಳು, ಯಾವ ಜಾತಿ, ಯಾವ ಪಕ್ಷ, ಬಡವ ಬಲ್ಲಿದ ಹೇಳುವಲ್ಲಿ ದೇವರ ರೂಪವಾಗಿ ಮಕ್ಕಳು ಬಂದರು. ನಮ್ಮ ಕೈಯಲ್ಲಿ ನಾವು ಪ್ರಶಸ್ತಿಯನ್ನು ಕೊಡುವಾಗ ನಮಗೆ ಖುಷಿಯಾಯಿತು, ಅದು ನಮಗೆ ಆಶೀರ್ವಾದ ಅಂತ ನಾವು ಭಾವಿಸ್ತೇವೆ. ಸಂಗೀತ, ನೃತ್ಯ, ಯಕ್ಷಗಾನ ಅಂತಹ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮ ಮಕ್ಕಳನ್ನು ಜಾಸ್ತಿ ಆಸಕ್ತಿಯನ್ನು ವಹಿಸುವುದರ ಮೂಲಕ, ಹಾಗೆ ಉತ್ತಮ ನೀತಿ ಪಾಠಗಳನ್ನು ಹೇಳಿಕೊಡುವುದರ ಮೂಲಕ ಮಕ್ಕಳ ಸರ್ವತೋಮುಖ ಅವರ ಒಂದು ಅಭಿವೃದ್ಧಿಗೆ ತಾವು ಪ್ರೇರೇಪಿಸಬೇಕು ಅಂತ ತನ್ನ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಈ ಗ್ರಾಮದ ಏತ್ ಉದ್ಯೋಗಲ್ಲ ಸಮಿತಿಯಲ್ಲಿ ನಮ್ಮ ಪೂರ ಹೆಲ್ಪ್ ಮಲ್ಪೋಡು ಎಂಕಲ್ ಅವೇ ಒಂಜಿ ಇಚ್ಛೆ ಮಕ್ಳಿಗೆ ಏತ್ ಸಪೋರ್ಟ್ ಮಲ್ಪರೆ ಹಾಕೊಂಡು ಆತ ಮಲ್ತು ನಮ್ಮ ತೊಂದು ಅದನ್ನ ಮ್ಯಾಜಿಕನ್ನು ತೊಗೊಂಡುಪ್ಪ ಅಂದು ಆತ ಬಂದು ಏನು ಕೃಷ್ಣದೇವರನ್ನ ಪೂರ ಬ್ಲೆಸ್ಸಿಂಗ್ಸ್ಗೆ ಎಂದು ಕೈ ಮುಗಿತು ಮುಗಿಪಾವು. ಹಿಂದೂ ಯುವ ಸೇನೆ ಶ್ರೀ ವಿಷ್ಣುಮೂರ್ತಿ ಶಾಖೆ ಮೂಡುಶೆಡ್ಡಿಡು ಗುರುವಾರ ನಡೆತಿನ 26ನೇ ವರ್ಷದ ಅಷ್ಟಮಿ ಮಸರುಡಿಕೆ ಉಚ್ಚೇಡು ಕೃಷ್ಣವೇಷ ಪಂಥ ಸಭಾಲೇಸು ಬೊಕ್ಕ ದೇವೇರನ ಮೆರವಣಿಗೆ ಅಟ್ಟಣೆ ಮಲ್ತಿತ್ತೀರು. ಕುಡ್ಲ ತಾಲೂಕದ ಹಿಂದೂ ಯುವ ಸೇನೆ ಶ್ರೀ ವಿಷ್ಣುಮೂರ್ತಿ ಶಾಖೆ ಮೂಡುಶೆಡ್ಡಿಡು 26ನೇ ವರ್ಷದ ಮಸರುಡಿಕೆ ಉಚ್ಚಯ ಅಟ್ಟಣೆ ಮಲ್ತಿತ್ತೀರು. ಪೊಡಿ ಜೋಕ್ಲೆಗೆ ಶ್ರೀ ಕೃಷ್ಣವೇಷ ಪಂಥ ಸೇರಿದು ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂಡೆ. ಕಿರಣ್ ಪಕ್ಕಳ ಪೆರ್ಮಂಕಿ ಗುತ್ತು, ಯಾದವ ಕುಂದ ವಾಮಂಜೂರು, ಅರುಣ್ ಕುಲಾಲ್ ಮೂಡುಶೆಡ್ಡೆ, ಹಿಂದೂ ಯುವ ಸೇನೆ ಕೇಂದ್ರೀಯ ಸಮಿತಿದ ಯಶೋಧರ ಚೌಟ, ಭಾಸ್ಕರ ಚಂದ್ರ ಶೆಟ್ಟಿ, ಪೃಥ್ವಿ ಸಂಸ್ಥದ ಮಂಜುಳಾ ಅನಿಲ್ ರಾವ್ ಇಂಚ ಬಿನ್ನೇರು ಒಟ್ಟು ಸೇರಿದು ಸಭಾಲೀಸನು ಉದೀಪನ ಮಲ್ತದು 26ನೇ ವರ್ಷದ ಮಸರುಡಿಕೆ ಉಚ್ಚೆಯು ಎಡ್ಡೆಪ್ಪು ಬಯಕೇರು. ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಬೊಕ್ಕ ಬರವು ಕಲ್ಪನೆಟ್ಟು ಸಾಧಕರ ಜೋಕ್ಲಿಗೆ ಪ್ರತಿಭಾ ಪುರಸ್ಕಾರದ ಮರ್ಯಾದೆ ಮಲ್ತೇರು. ಬೇತೆ ಬೇತೆ ಪಂತುಡು ಗೆನ್ನಕ್ಲಿಗೆ ಇನಾಮಲೇನು ಈ ಪುರ್ತುಡು ಪಟ್ಟೀರು. ಮನೋಜ್ ಅತ್ತಾವರ, ಬಿಲ್ಡರ್ ಜಯಂತ್ ಎಸ್, ಲೋಕೇಶ್ ಚೌಟ ಮೂಡುಶೆಡ್ಡೆ, ಪ್ರಶಾಂತ್ ಪೈ, ಜನಾರ್ದನ ಅರ್ಕುಳ, ತುಳು ಸಿನಿಮಾ ನಿರ್ಮಾಪಕರು ನಿಶಾಂತ್ ಭಂಡಾರಿ, ರಾಜೀವ್ ಅಮೀನ್, ನಾರಾಯಣ ಗುರುಮಂದಿರದ ಅಶೋಕ್ ಪೂಜಾರಿ, ಗ್ರಾಮ ಪಂಚಾಯತ್ ಗುರ್ಕಾರ್ಯರ ಅನಿಲ್ ಕುಮಾರ್, ಗ್ರಾಮ ಪಂಚಾಯತ್ ಕಿರಣ್ ಶೆಟ್ಟಿ ಹೊಸಳಕ್ಕೆ, ಸಂಗೀತ ರಂಜಿತ್, ಲತೀಶ್ ಪುತ್ರನ್, ಪಂಚಾಯತ್ದ ದುಂಬುದ ಗುರ್ಕಾರ್ಯರು ಉಮೇಶ್, ಹಿಂದೂ ಯುವ ಸೇನೆ ಮೂಡುಶೆಡ್ಡಿದ ಗುರ್ಕಾರ್ಯರು ಕುಮಾರ್ ಸಾಲ್ಯನ್, ಹಿಂದೂ ಯುವ ಸೇನೆ ಜಿಲ್ಲಾ ಗುರ್ಕಾರ್ಯರು ವೀರಪ್ಪ, ಪ್ರಧಾನ ಕಾರ್ಯಂತಿರು ಮನೋರಂಜನ್ ತಿರುವಾಡಿ, ಮೊಸರು ಕುಡಿಕೆ ಸಮಿತಿ ಗುರ್ಕಾರ್ಯರು ಲಕ್ಷ್ಮಣ ಜೋಗಿ ಬೊಕ್ಕ ಮರ್ಯಾದಿ ಗುರ್ಕಾರ್ಯರು ಮಾತಾ ಸದಸ್ಯರು ಪಾಲ್ಗೊಂಡಿರು. ಶ್ರೀಕೃಷ್ಣ ದೇವೀರ್ನ ಮಸರುಡಿಕೆ ಉಚ್ಚೆಯುಡು ನಿಸರ್ಗಧಾಮ ಕೈತಲ್ದ ಶ್ರೀರಾಮ ಭಜನಾ ಮಂದಿರುಡು ಪ್ರಾರ್ಥನೆ ಮಲ್ತದು ದೇವೀರ್ನ ಉಚ್ಚೆಯ ಮೂರ್ತಿನ ಮೆರವಣಿಗೆಡು ಶಿವನಗರ ಆದು ಮೂಡುಶೆಡ್ಡೆ ಶನೇಶ್ವರ ಕಟ್ಟೆ ಕನತದು ಮಸರುಡಿಕೆ ಉಚ್ಚೆಯ ಭಾರಿ ಸಂಭ್ರಮಡು நடத்தண்டு.
ದೇವಸ್ಥಾನ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ 10 ದೇವಸ್ಥಾನಗಳು ನಮ್ಮ ಏನು ಗತ ವೈಭವದ ಏನು ಹಿಂದಿನ ಕಾಲದಲ್ಲಿ ಇದೆ ಆ ರೀತಿಯೆಲ್ಲ ಎಲ್ಲ ದೇವಸ್ಥಾನಗಳ ಜೀರ್ಣವಾಗ್ತದೆ. ಇದು ಯಾಕೆ ಹೇಳ್ತಿದ್ದಾರೆ ಅಂದರೆ ಮೋದಿಯವರು ಬಂದ ನಂತರ ಈ ದೇಶ ಬದಲಾವಣೆ ಆಗ್ತಾಯಿದೆ, ಅಭಿವೃದ್ಧಿ ಆಗ್ತಾಯಿದೆ. ನಾವು ನೋಡ್ತೀವಿ ಕಾಶ್ಮೀರ ಇರ್ಬೋದು, ನಾಗಾಲ್ಯಾಂಡ್ ಇರ್ಬೋದು, ಅಸ್ಸಾಂ ಇರ್ಬೋದು, ಬೇರೆ ಬೇರೆ ಪ್ರದೇಶಗಳಿಗೆ ಒಂದು ಪ್ರದೇಶದ ಇನ್ನೊಂದು ಪ್ರದೇಶ ಹೋಗಬೇಕಂದ್ರೆ 16 ಗಂಟೆಗಳು ಬೇಕಿತ್ತು. ಈಗ ಅದೆಲ್ಲವೂ ಕಮ್ಮಿಯಾಗಿ 5 ಗಂಟೆ, 4 ಗಂಟೆ, 2 ಗಂಟೆ ಹಾಗೆ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಾಗಿದೆ. ಒಟ್ಟು ನಮ್ಮ ಏನು ಕಲ್ಪನೆ ಆಗಿದೆ ಈ ದೇಶ ಪರಮವೈಭವ ಸ್ಥಿತಿಗೆ ಹೋಗಬೇಕು. ಕೃಷ್ಣ ವೇಷದಕ್ಲಿಗೆ ಬಾರಿ ಒಂಜಿ ಖುಷಿಯಿಂದ ಅದ ಬಂಡನ ಕೃಷ್ಣ ವೇಷದಕ್ಲಿಗೆ ಇನಿ ಬಹುಮಾನದಾದ ಬಂಡವ ಕೊರ್ನಿ ನಂಕ ಇನಿ ಬಾರಿ ನನ್ನತ್ತ ದಿನೊಟ್ಟು ಬಂಗಬೂರ್ನು ಹೋವೆ ಒಂಜಿಕೆಂದ ಅರಿ ಬಹುಶಃ ಬಾರಿ ಮಲ್ಲ ಪುಣ್ಯದ ಕೆಲಸ ವೀರಪ್ಪನ ದೇವಂಡ ಇನಿ ಎತ್ತು ನೋವು ಅರಿ ಮಾತ್ರ ಇಲ್ಲಾಗ ಓಲ ಎತ್ತುಜಿ ಆ ಅರಿ ಕೃಷ್ಣನ ಪುದಾಡಾಂಡಲ ಅವು 10 ದಿನ ವನಸ್ಗೆ ಇಲ್ಲಾಗ ಎತ್ತು ಪಂಪಿನೊಂಜಿ ಧೈರ್ಯ ನಂಕ ಬಾರಿ ಬೊರ್ಲುದ ಕಾರ್ಯಕ್ರಮ ಬಂದಲೆ. ಕುಡ್ಲದ ಅಂತಾರಾಷ್ಟ್ರೀಯ ಶ್ರೀಕೃಷ್ಣ ಪ್ರಜ್ಞಾ ಸಂಸ್ಥೆ ಇಸ್ಕಾನ್ದ ನೆಲೆಟ್ಟು PVS ಕಲಾಕುಂಜದ ಶ್ರೀಕೃಷ್ಣ ಬಲರಾಮ ಮಂದಿರಡು ಗುರುವಾರ ಶ್ರೀಕೃಷ್ಣ ಜನ್ಮಾಷ್ಟಮಿದ 2ನೇ ದಿನದ ಆಚರಣೆ ನಡೆತ್ತದೆ. ಬುಧವಾರ ಬುಕ್ಕ ಗುರುವಾರ 2 ದಿನದ ವಿಶೇಷ ಕಾರ್ಯಕ್ರಮ ನಡಪಾದು ಶ್ರೀಕೃಷ್ಣ ದೇವರಿಗೆ ಜನ್ಮದಿನ ಅಷ್ಟಮಿದ ಉಚ್ಚಯ ಇಸ್ಕಾನ್ ಸಂಸ್ಥೆದ ಶ್ರೀ ಗುಣಕರ ರಾಮದಾಸ ದುಂಬಾಳ್ತಿಡು ನಡೆತಂಡೆ. ಕೊಡಿಯಲ್ಬೈಲ್ PVS ಕಲಾಕುಂಜದ ಶ್ರೀಕೃಷ್ಣ ಬಲರಾಮ ಮಂದಿರಡು ಕೃಷ್ಣದೇವಿಯರ್ನ ಬೊಳ್ಳಿದ ಮೂರ್ತಿನ ಹೊಸ ವಸ್ತ್ರ ನಮೂನೆ 17 ಬೊಕ್ಕ ಕಿರೀಟದಿದ್ದು ಸಿಂಗಾರ ಮಲ್ತಿತ್ತಿರು. ಪೊಲ್ಯಕಾಂಡೆಯ ಮುಖ್ಯ ಪೂಜೆ ಮಲ್ಪನ ಶ್ರೀ ದೇವಕೀತನಯ ದಾಸಿರಿಡಿದು ಶ್ರೀಕೃಷ್ಣ ದೇವರಿಗೆ ಅಲಂಕಾರ ಬುಕ್ಕ ಶೃಂಗಾರ ಪೂಜೆ ನಡೆತಂಡು. ಶಾಲೆ ಜೋಕ್ಲಿಗೆ ಕೃಷ್ಣ ವೇಷ ಪಂಥ, ಪ್ರಬಂಧ ಪಂಥ, ಚಿತ್ರಕಲೆ, ಭರತನಾಟ್ಯ ಬುಕ್ಕ ಭಜನಾ ಪಂಥ ನಡಪಾದು ಗೆಂದನಕ್ಲಿಗೆ ಇನಾಮುಲಿನ ಪಟ್ಟಿರು. ಮಧ್ಯಾಹ್ನ ರಾಜಭೋಗ ಆರತಿ ಬಯ್ಯಗ ಭಕ್ತರಿಡಿದು ಭಜನೆ ನಡೆತಂಡು. ಕುಡ್ಲ ಸುತ್ತಮುತ್ತದ ಪಾಕಜನ ಶ್ರೀಕೃಷ್ಣ ಬಲರಾಮ ದೇವಿಯರ್ನ ಇಂಬು ನಟ್ಟೊಂದು ಪ್ರಸಾದ ದೆತೊಂಡಿರು. ಬೆಣ್ಣೆ ಕೃಷ್ಣನ ತೊಟ್ಟಿಲು ಉಯ್ಯಾಲೆ ಸೇವೆಯನ್ನು ಭಕ್ತರು ಸಂದಾಯಿತ ಮಲ್ತಿರು. ಶ್ರೀ ಸನಂದನ ದಾಸ ಬೊಕ್ಕ ಸುಂದರ ಗೌರವದಾಸ ಪೂಜಾ ವಿಧಿವಿಧಾನೊಳಿನ ನಡಪಾದು ಬಯ್ಯಗ ಸಂಧ್ಯಾ ಆರತಿ ರಾತ್ರಿ ಮಹಾ ಅಭಿಷೇಕ ಮಲ್ತದು ಮಹಾಮಂಗಳಾರತಿ ಪತ್ತದು 2 ದಿನದ ವಿಶೇಷ ಆರಾಧನೆ ಮುಗಿತಲಾಂಡು. ಪಾಲ್ದೆತೊನ್ನ ಮಾತಾ ಭಕ್ತರಿಗೂ ಮಥುರಾಡ್ದ ಕನತನ ರಕ್ಷಾಬಂಧನ ಕಾರ್ಯಕ್ರಮ ನಡಪಾದು ವಿಶೇಷ ಪ್ರಸಾದ ಪಟ್ಟಿಯರು. ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟಿ ಕೋಟೀಶ್ವಶೇಷ ವಸುಧಾರಿ ವಿಭೂತಿ ಭಿನ್ನಂ ತದ್ಬ್ರಹ್ಮ ನಿಷ್ಕಲಮನಂತಮಶೇಷ ಭೂತಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಮಾಯಾ ಹಿ ಯಸ್ಯ ಜಗದಂಡ ಶತಾನಿ ಸೂತೆ ತ್ರೈಗುಣ್ಯ ತದ್ವಿಷಯ ವೇದ ವಿತಾಯಮಾನ ಸತ್ವಾವಲಂಬಿ ಪರಸತ್ವ ವಿಶುದ್ಧ ಸತ್ವಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಆನಂದ ಚಿನ್ಮಯ ರಸಾತ್ಮತಯಾ ಮನಸ್ಸು ಯ ಪ್ರಾಣಿನಾಂ ಪ್ರತಿಫಲಂ ಸ್ಮರತಾಮುಪೇತ್ಯ ಲೀಲಾಯಿತೇನ ಭುವನಾನಿ ಜಯತ್ಯಜಸ್ರಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಗೋಲೋಕನಾಮ್ನಿ ನಿಜದಾಮ್ನಿ ತಲೆ ಚ ತಸ್ಯ ದೇವಿ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ವರದಾರಿ ಗೋಪಾಲ ಕೃಷ್ಣ ಗೋವಿಂದ ಗೋವಿಂದ ಗೋಪಾಲ ಗಿರಿವರಧಾರಿ ಗೋಪಾಲ ಗೋಪಾಲ್ 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 ಗೋಪಾಲ ಭಕ್ತಿ ವಿನೋದಾಶ್ರಯ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ರಾಮ ಕೃಷ್ಣ ಕೃಷ್ಣ ಹರೇ 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 ಕೃಷ್ಣ ರಾಮ ರಾಮ ಹರೇ 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 ಕೃಷ್ಣ ಭಕ್ತಿ ವಿನೋದಾತಿ ದಿನ
प्रभुपाद प्रभुपाद कृष्ण हरे 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 राम बोलो रे राम प्रभुपाद 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 प्रभु हरि बोल हरि बोल हरि बोल हरि बोल। ಕುಡ್ಲದ ಅತ್ತವರಡು ಗುರುವಾರ ಮಸರುಡಿಕೆ ಉಚ್ಚೇದ ಭಾರೀ ಗೌಜಿ ನಿಲೆ ಉರ್ದಿತ್ತಂಡು. ಈ ವರ್ಷ ಸಾರ್ವಜನಿಕ ಶ್ರೀಕೃಷ್ಣ ಜಯಂತ್ಯುತ್ಸವ ಸಮಿತಿಗೆ 114ನೇ ವರ್ಷದ ಸಂಭ್ರಮ ಆದಿತ್ತದು. ಕೋಟಿ ಚೆನ್ನಯ್ಯ ಸರ್ಕಲ್ ಹಿಡಿದು ಅರಸು ಮುಣ್ಣಂತಾಯ ಕಟ್ಟೆಗೂ ಶೋಭಾಯಾತ್ರೆ ನಡಪಾಯರು. ಕುಡ್ಲದ ಅತ್ತವರ ಸಾರ್ವಜನಿಕ ಶ್ರೀಕೃಷ್ಣ ಜಯಂತ್ಯುತ್ಸವ ಸಮಿತಿದ 114ನೇ ವರ್ಷದ ಅತ್ತವರ ಮಸರುಡಿಕೆ ಉಚ್ಚಯ ಗುರುವಾರ ಭಾರೀ ಸಂಭ್ರಮಡು ನಡೆತಂಡು. ಅತ್ತವರ ಅರಸು ಮುಣ್ಣಂತಾಯ ದೈವಸ್ಥಾನದ್ದು ಶ್ರೀ ಉಮಾಮಹೇಶ್ವರ ದೇವಸ್ಥಾನಗೂ ಕೊನೊಯ್ನ ಶ್ರೀಕೃಷ್ಣ ದೇವೇರ್ನ ಉಚ್ಚಯ ಮೂರ್ತಿಗೆ ದೇವಸ್ಥಾನೋಡು ಪೂಜೆ ಮಂತದು ಸರ್ವಾಲಂಕಾರ ಆಯ್ನ ಮಂಟಪೊಡುದಿದು ನಂದಿಗುಡ್ಡೆ ಕೋಟಿ ಚೆನ್ನಯ್ಯ ಸರ್ಕಲ್ಗೆ ಕನತ್ತೇರು. ಕೋಟಿ ಚೆನ್ನಯ್ಯ ಸರ್ಕಲ್ ದಲ್ಪ ಪ್ರಾರ್ಥನೆ ಮಲ್ತದು ತಾರಾಯಿ ದರ್ತದು ಶೋಭಾಯಾತ್ರೆ ಉದೀಪನಾಂಡು. ಸಾರ್ವಜನಿಕ ಶ್ರೀಕೃಷ್ಣ ಜಯಂತ್ಯುತ್ಸವ ಸಮಿತಿದ ಗುರುಕಾರ್ಯರು ಎ ಸುರೇಶ್ ಬಾಬು, ಪ್ರಧಾನ ಕಾರ್ಯಂತಿರು ಶರತ್ ಕುಮಾರ್, ಪಣವ ಅಧಿಕಾರಿ ರವಿ ಸುವರ್ಣ, ಕಾರ್ಯಂತಿರು ಸುನಿಲ್ ಕುಮಾರ್, ಸಂಯೋಜಕರು ಕ್ಷಿತಿ ಮಮ್ಲೂರು ಬೊಕ ರಾಜಶಂಕರ್ ಅತ್ತವರ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಈ ಪುರ್ತುಡಿತ್ತೇರು. ನಂದಿಗುಡ್ಡಿಡ್ದು ಅತ್ತವರ ಅರಸು ಮುಣ್ಣಂತಾಯ ಕಟ್ಟೆದಡೆ ಮುಟ್ಟ ಮಾರ್ಗದ ಉದ್ದೋಗಲ ಮಿತ್ತಿಡು ಕೊಜಪ್ಪು ಕುಜಿಲಿ ಸಾಲ ಸಾಲ ಕಟ್ಟದಿತ್ತೇರು. ಅವಳು ಸೇರಿದನ ಊರ ಪರ ಊರ ಜನಕುಲಿಗೂ ಈ ಬಣ್ಣ ಬಣ್ಣದ ಕುಜಿಲಿ ಕಟ್ಟದ ನಿನ್ನ ತೂಪುನವೇ ಭಾರಿ ಖುಷಿತ ಸಂಗತಿ ಆದಿತ್ತಲು. ಪೌರಾಣಿಕ ವೇಷಲು ಸೇರಿದು ಬಗೆ ಬಗೆತ ಕರೆಂಟ್ ಪ್ರಭಾವಳಿದ ಟ್ರಕ್ ಟ್ಯಾಬ್ಲು ಮೆರವಣಿಗೆಡಿತ್ತಲು. ಸಂಘ ಸಂಸ್ಥೆನ ಜವನಿರು ಒಟ್ಟು ಸೇರಿದು ಕೋಟೆದಂಚ ಉಂತುದು ಒರಿಯಕೊರಿಯನ ಪುಗೆರೆ ಏರ್ದು ಮಿತ್ತು ಪೋದು ಕರ ಕುಜಿಲಿ ದರ್ಪಣಿನ ತೂಪುನವೇ ಒಂಜಿ ಪೊರ್ಲು. ಶೋಭಾಯಾತ್ರೆ ಅರಸು ಮುಣ್ಣಂತಾಯ ಕಟ್ಟೆದಲ್ಪ ಅಕೇರಿಯಾಂಡು. ಕಟ್ಟೆಡು ಜಾರುಕಂಬ ಪಾಡ್ದಿತ್ತದು ಜಾರುಕಂಬ ಏರ್ದು ನಿದಿದೆಪ್ಪುನ ಸಾಸ நடத்தண்டு.
ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಡು ಗುರುವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಸರೋಡಿಕೆ ಉಚ್ಚಯದಲ್ಲಿ ಕೂಡ ರಥಬೀದಿಡು ಬೇತೆ ಬೇತೆ ಪ್ರಸಂಗೊಲಿನ ಯಕ್ಷಗಾನ ಆಟ ಅಟ್ಟಣೆ ಮಲ್ತಿದ್ದೇರು. ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಡು ಗುರುವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಸರೋಡಿಕೆ ಉಚ್ಚಯದಲ್ಲಿ ಕೂಡ ರಥಬೀದಿಡು ಬೇತೆ ಬೇತೆ ಪ್ರಸಂಗೊಲಿನ ಆಟ ಅಟ್ಟಣೆ ಮಲ್ತಿದ್ದೇರು. ಕಟೀಲ್ ಕ್ಷೇತ್ರದ ಅಸ್ರಣ್ಯರು ಬೊಕ್ಕ ಆಡಳಿತ ಮಂಡಳಿ ಪದಾಧಿಕಾರಿಗಳು ಇತ್ತದು ಮೇಳದ ದೇವೇರ್ನ ಪೂಜೆ ನಡಪಾದು ಆರತಿ ಪತ್ತೇರು. ಊರ ಪರವೂರ ದಿಂಜ ಜನ ಭಕ್ತರು ಆಟದ ಅಭಿಮಾನಿಗಳು ಈ ಪೊರ್ತುಡಿತ್ತದು ದೇವರಿಗೆ ಕೈ ಮುಗಿದು ಪ್ರಸಾದದ ತಂದು ಆಟ ತುಯ್ಯರು. ಮಸರೂಡಿಕೆದಲ್ಲೇ ಕೊಡು ನಡಪ್ಪಾಯಿನ ಯಕ್ಷಗಾನ ಆಟೋಡು ಕೃಷ್ಣ ಜನ್ಮ, ಕೃಷ್ಣಾರ್ಜುನ, ಕರ್ಣಾರ್ಜುನ, ಸುಧಾನ್ವಾರ್ಜುನ ಬೊಕ್ಕ ರತಿ ಕಲ್ಯಾಣ ಪ್ರಸಂಗೊಲಿನ ಪ್ರದರ್ಶನ ನಡತ್ತಂಡು. ದುರ್ಗಾ ಎನ್ನಲು ಹಾರುತ್ತ ಬರುವಳು ಭ್ರಮರಾಂಬೆ, ಪಾರು ಮಾಡುವಳಿದಂತೆ ಪಾಪ ಕರಗಿದಂತೆ ಪಾವನ ನದಿಗಳು ಒಡುತ್ತ ಹರಿದು ಕಡಲ ಸೇರುವ ರೂಪ. ನಿನ್ನ ಮಾತಲ್ಲಿ ಇವರ ಯಾರ ಮಾತನ್ನು ನಂಬುವುದೇ ಇಲ್ಲ. ಈ ವಿಚಾರದಲ್ಲಿ ನಂಬುವುದಿಲ್ಲ. ಇವರೆಲ್ಲ ನನ್ನ ಅಂಕೆಗೆ ಒಳಗಾದವರು ಸ್ವತಂತ್ರರಲ್ಲ. ಯಾರ ಅಂಕೆಗೆ ಒಳಗಾಗದೆ ಸ್ವತಂತ್ರನಾಗಿದ್ದುಕೊಂಡು ನಿರ್ಭಿಡೆಯಿಂದ ಹೇಳಬಹುದಾದಂತ ವ್ಯಕ್ತಿ ಆಗಬೇಕು. ಎಂದು ನಾರದನಿಂದ ಕಲಹವು ಬಂದುದನ್ನು ಪರಿಹರಿಸಿ ರಕ್ಷಿಸುವುದಲ್ಲ, ಇದನ್ನು ಅವರಲ್ಲಿಯೇ ಕೇಳಬೇಕು, ಅವರಲ್ಲಿಗೆ ಹೋಗ್ತೇವೆ. ನಿಮಗಿತ್ತು ಅದಕ್ಕೆ ಇವಳು ಮಾತನಾಡುವುದಕ್ಕುಂಟ, ಮಾತನಾಡಲೇಬಾರದು. ಕೊಟ್ಟದ್ದು ಇವಳ ಅಪ್ಪನ ಮನೆಯಿಂದ ತಂದದನ್ನು ಕೊಟ್ಟದ್ದಲ್ಲ, ನನ್ನ ಅಪ್ಪನ ಮನೆಯಿಂದ ಕೊಟ್ಟದ್ದಲ್ಲ. ಈ ಸಂಪಾದನೆ ಮಾಡಿದ್ರಿಂದ ಕೊಟ್ಟದ್ದು. ಹೆಚ್ಚು ಮಾತಾಡದಿರು ಸಾಗಿರು. ಆ ಪಥವನ್ನು ಹಿಡಿದು ಮುಂದುವರೆದ ಪಾರ್ಥನಾದ ನನಗೆ ಹಾದಿ ಮಧ್ಯದಲ್ಲಿ ಮರಣ ಬಂದರೂ ಲೆಕ್ಕಿಸಕೂಡದು. ಮರಣವನ್ನು ಮಹಾನವಮಿ ಅನ್ನುವ ಹಾಗೆ ಭಾವಿಸೋಣ. ಗಣಪತಿ ತನಯದನ್ನು ಬಚ್ಚಿಟ್ಟುಕೊಂಡು ಘನಭೂತವಾಯಿತು. ಮುಂದೆಮ್ಮ ಭಾವಯ್ಯರೆಂದು ಹೇಳದಿರಿ. ತಿರುಕನ ಕೈಗೆ ಕೊಟ್ಟ ಹಾಗಾಗಿ ಹೋಯಿತು. ಅಂದ್ರೆ ಚಂದ್ರವಂಶದವರು ನೀವು ಅರಮನೆ ಸುತ್ತ ಸಂಪತ್ತಿಗೆ ಇರಬೇಕಾಗಿತ್ತು. ಅದಾಗಿಂದು ಕಾಡಿನಲ್ಲಿ ಅಂಡರಿಯುತ್ತಾರೆ. ನಿನಗೆ ಸಲುವೆ ಕೊಟ್ಟದ್ದು ಹೆಚ್ಚಾಯಿತು. ಹೌದಾ? ಯಾವಾಗಲೂ ನನ್ನ ಜೊತೆಲಿ ಕರ್ಕೊಂಡು ಹೋದದ್ದು ಮಾತ್ರವಲ್ಲ, ನನ್ನಿಂದಾಗಿ ಕೆಲವು ಹೆಸರು ಸಂಪಾದನೆ ಮಾಡಿದ್ದಿ. ಅಹಂಕಾರ ನಿನ್ನಲ್ಲಿ ಉಂಟಾ? ತಲೆಗೇರಿ ಹುದೆ ಬಿತ್ತ ಇಳಿಸ್ತೇನೆ ಈ ಸಲ. ಭೂತು ಮಜರೇ ಕಣ್ಣ ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ನೆ.